ನಮಗೆ ಒಂದು ತ್ರಿಬಲ್ ತಲಾಕ್ ಅಂತ ಒಂದು ಈಗ ಬಂದಿದೆಯಲ್ಲ, ಅಂದರೆ ನಮ್ಮದರಲ್ಲಿ ಮೊದಲು ಎಲ್ಲರೂ ತುಂಬ ಮದುವೆ ಆಗ್ತಾ ಇದ್ರು ಹೆಣ್ಮಕ್ಕಳೆಲ್ಲ, ಅಂದರೆ ಅವರಿಗೆ ಗಂಡನಿಂದ ಕಿರುಕುಳ ಆಗ್ತದೆ, ಅವರು ಬೇರೆ ಮದುವೆ ಆಗುದು ಎಲ್ಲ ಹೇಳಿ ಮೊನ್ನೆ ಎಲ್ಲ ಒಂದು ರೂಲ್ಸ್ ಬಂತಲ್ಲ ತ್ರಿಬಲ್ ತಲಾಕ್ ಅಂತ. ಅದನ್ನು ನಮ್ಮ ಹೆಣ್ಮಕ್ಳು ಎಂತ ಮಾಡ್ತಾ ಇದ್ದಾರೆ, ನಾವು ಯಾರ ಜೊತೆನೂ ಓಡಿ ಹೋಗ್ಬೋದು, ಓಡಿ ಹೋಗಿ ಸ್ಟೇಷನ್ಗೆ ಬಂದರೆ ನಮಗೆ ಸಂವಿಧಾನದ ಫುಲ್ ನಮಗೇನೆ ಹಕ್ಕು ಉಂಟು, ನಮಗೆ ಏನೂ ಮಾಡ್ಬೋದು. ಹಾಗಿರುವಾಗ ಇಂಥ ಗಂಡು ಮಕ್ಕಳಿಗೆ ಎಂಥ ನ್ಯಾಯನೇ ಇಲ್ಲ. ಹಾಗಾದರೆ ಗಂಡು ಮಕ್ಕಳು ಇನ್ನೊಂದು ಮದುವೆ ಅಂದರೆ ಅವರು ಇನ್ನೊಂದು ಮದುವೆ ಮಾಡ್ತಾ ಹೋಗ್ಬೇಕು ಈ ಥರ ಆಗೋದಕ್ಕೆ. ಇದಕ್ಕೆ ಒಂದು ಕಾನೂನು ಉಂಟಲ್ಲ, ಆದಷ್ಟು ಬೇಗ ಬಂದರೆ ಒಳ್ಳೆಯದಿತ್ತು. ಅಂದರೆ ಮೋದಿಜಿಯವರು ನಮಗೆ ತ್ರಿಬಲ್ ತಲಾಕ್ ತಂದಿದ್ದಾರೆ, ಓಕೆ, ಆದರೆ ಈ ಥರ ಎಲ್ಲ ಹೆಣ್ಮಕ್ಳು ಮಾಡಿಕೊಂಡು ಹೋಗಿ, ಅಂದರೆ ಈಗ ನನ್ನ ತಮ್ಮನದು ನಾನು ಹೇಳೋದು, ತಮ್ಮನಿಗೆ ನ್ಯಾಯ ಇಲ್ಲ. ಈಗ ಅವಳು ಯಾರ ಹತ್ರನೂ ಹೋಗಿ ಬರ್ಬೋದು, ಅವಳಿಗೆ ಅವಳದ್ದೇ ಎಲ್ಲ ಮೇಲೆ. ಅದಕ್ಕೋಸ್ಕರ ಮತ್ತೆ ಅವನು ಶಾಪಿಗೆ ನೋಡಿ, ಅವನಿಗೆ ಮದುವೆ ಆಗಿದೆ, ಇನ್ನೊಂದು ಮದುವೆ ಆಗ್ಬೋದು ಅವನಿಗೆ. ಅದೊಂದು ಇನ್ನೊಂದು ಗಂಡಸರಿಗೆ ಇನ್ನೊಂದು ಮದುವೆ ಆಗೋದು ಕಾನೂನು ಕೂಡ ನಿಲ್ಲಿಸಬೇಕು. ಅವರಿಗೆ ಮದುವೆ ಆಗದಾಗೆ ಮಾಡಬೇಕು. ನಮ್ಮದರಲ್ಲಿ 3-4 ಮದುವೆ ಆಗ್ತಾರಲ್ಲ ಗಂಡಸರು, ಅದನ್ನೊಂದು ನಮ್ಮದೊಂದು ಮೋದಿಜಿಯವರು ನಿಲ್ಲಿಸಿದರೆ ಅವರಿಗೆ ಒಂದು ದೊಡ್ಡ ನಮ್ಮದು ಎಲ್ಲರದ್ದು ಒಂದು ಮಾನ ಉಳಿತಿದ್ದು, ನಮ್ಮ ಒಂದು ಮುಸ್ಲಿಂ ಸಮುದಾಯದ್ದು. ಈತನ ಹೆಸರು ಮೊಹಮ್ಮದ್ ಇಲಿಯಾಸ್. ವೃತ್ತಿಯಲ್ಲಿ ಡ್ರೈವರ್ ಆಗಿರುವ ಈತ ತಾನು ಹಲವು ವರ್ಷಗಳಿಂದ ಇಷ್ಟಪಟ್ಟ ಯುವತಿಯನ್ನ 4 ವರ್ಷದ ಹಿಂದೆ ಮದುವೆಯಾಗಿ ಒಂದು ಗಂಡು ಮಗುವಿನ ಜೊತೆ ಸುಖ ಸಂಸಾರವನ್ನ ನಡೆಸ್ತಾ ಇದ್ದ. ಆದರೆ ಅದು ಯಾವಾಗ ಈತನ ಸಂಸಾರದ ಮೇಲೆ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಈತನ ಪತ್ನಿ ಈತನನ್ನ ತೊರೆದು ಮದುವೆಯಾಗಿ 3 ಮಕ್ಕಳಿರುವ ಶಾಫಿ ಕಲಂದರ್ ಎಂಬಾತನ ಜೊತೆ ಹೋಗಿದ್ದಾಳೆ. ಈ ಶಾಫಿ ಕಲಂದರ್ ಪಡುಬಿದ್ರಿ ಪರಿಸರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಪಂಚಾಯತ್ ಸದಸ್ಯನಾಗಿದ್ದು, ಕೆಲವರು ಅಕ್ರಮ ಚಟುವಟಿಕೆಗಳಲ್ಲಿ ಈತನ ಹೆಸರು ಕೇಳಿಯೂ ಬಂದಿದೆ. ಶಾಫಿ ಇಲಿಯಾಸ್ಗೆ ಕರೆ ಮಾಡಿ, ನೀನು ಝೀನತ್ಗೆ ತಲಾಕ್ ನೀಡದೇ ಇದ್ದರೆ ನಿನ್ನ ಮಗುವನ್ನ ಸ್ಲೋ ಪಾಯ್ಸನ್ ಕೊಟ್ಟು ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ. ಈ ಬಗ್ಗೆ ಪಡುಬಿದ್ರಿ ಠಾಣೆಯಲ್ಲಿ ದೂರು ನೀಡಿದರೂ ಪೊಲೀಸರು ಶಾಫಿ ಪರ ನಿಂತಿದ್ದಾರೆ ಎಂದು ಇಲಿಯಾಸ್ ಮಾಧ್ಯಮದ ಮುಂದೆ ತನ್ನ ಅಳಲನ್ನ ತೋಡಿಕೊಂಡಿದ್ದಾರೆ. ನನಗೆ ಪಡುಬಿದ್ರಿ ಪೊಲೀಸ್ ಸ್ಟೇಷನಲ್ಲಿ ನ್ಯಾಯ ಸಿಕ್ಕಲಿಲ್ಲ. ನನ್ನ ಹೆಂಡತಿ ಮೊನ್ನೆ 4 ತಾರೀಕಿಗೆ ಮಿಸ್ಸಿಂಗ್ ಅಂತ ಅವಳ ಮನೆಯವರು ಕಂಪ್ಲೇಂಟ್ ಮಾಡಿದರು. ಕಲಂದರ್ ಶಾಪಿಯೊಟ್ಟಿಗೆ ಹೋಗಿದ್ದಾನೆ ಅಂತ ನಾನು ಪೊಲೀಸ್ ಸ್ಟೇಷನ್ ನನ್ನ ಕಂಪ್ಲೇಂಟ್ ಇದು ಮಾಡಲಿಕ್ಕೆ FIR ಮಾಡಲಿಕ್ಕೆ ಕೇಳ್ತಾ ಇಲ್ಲ. ಅದಕ್ಕೆ ನಾನು ಇಲ್ಲಿ ಪ್ರೆಸ್ ಮೀಟ್ ಮುಖಾಂತರ ಜನರ ಒಂದು ಅಭ್ಯಂತರ ನನಗೆ ಈ ನ್ಯಾಯ ಸಿಗ್ತದ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಸಹ ಪಡುಬಿದ್ರಿ ಪೊಲೀಸ್ ಸ್ಟೇಷನ್ನಂತೂ ನನಗೆ ನ್ಯಾಯನೇ ಸಿಕ್ಕಲಿಲ್ಲ. ಯಾವುದು ಮಾತಿಗೂ ಬೆಲೆನೇ ಇಲ್ಲ. ನಂದು ಹುಡುಗಿಯದ್ದೇ ಹೇಳಿದ್ದು ಸರಿ ಅಂತ SI ಹೇಳ್ತಾ ಇದ್ದಾರೆ. ಅವಳು ಸುಳ್ಳಿಯಲ್ಲಿ ಸತ್ತೆಯಲ್ಲಿ ಅವಳು ಉಳ್ಳಾಲ ದರ್ಗಾದಲ್ಲಿ 3 ದಿವಸ ಇದ್ದರು ಅಂತ ಅವರೇ ಕನ್ಫರ್ಮ್ ಮಾಡಿ ಹೇಳ್ತಾ ಇದ್ದಾರೆ SI ಅವರು. ನಾನು ಹೇಳ್ತಾ ಇದ್ದೇನೆ ಅವರು ಶಾಪಿಯೊಟ್ಟಿಗೆ ಹೋಗಿದ್ದು ಅಂತ. ಇವಾಗ ನನಗೆ ಪ್ರೂಫ್ ಸಮೇತ ಸಿಕ್ಕಿದೆ. ನನಗೆ ಮತ್ತೆ ಎಂಥ ನ್ಯಾಯ ಸಿಗ್ತದ ನನಗೆ ಗೊತ್ತಿಲ್ಲ. ಶಾಫಿ ಕಲಂದರ್ ಮೊದಲ ಮಗಳಿಗೆ 18 ವರ್ಷ ವಯಸ್ಸು. ಈಗ ಈತ ಕರೆದುಕೊಂಡು ಹೋಗಿರುವ ಝೀನತ್ 22 ವರ್ಷದವಳು. ತನ್ನ ಮಗಳ ವಯಸ್ಸಿನ ಯುವತಿಯ ಜೊತೆ ಮದುವೆಯಾಗಲು ಮುಂದಾಗಿರುವ ಶಾಫಿ ಕಲಂದರ್ಗೆ ಕಾನೂನಿನ ಬೆಂಬಲವೂ ಇದೆ. ಮುಸ್ಲಿಂ ಸಮುದಾಯದಲ್ಲಿ ಒಂದಕ್ಕಿಂತ ಹೆಚ್ಚು ಮದುವೆಯಾಗಲು ಅವಕಾಶ ಇರೋದ್ರಿಂದ ಆತನ ಮೊದಲ ಪತ್ನಿ ಮತ್ತು ಇತ್ತ ಕಡೆ ಹೆಂಡತಿಯನ್ನು ಕಳೆದುಕೊಂಡ ಇಲಿಯಾಸ್ ಇಬ್ಬರೂ ಅಸಹಾಯಕರಾಗಿದ್ದಾರೆ. ಮೋದಿಯವರು ತ್ರಿವಳಿ ತಲಾಕ್ ನಿಷೇಧ ಮಾಡಿದಂತೆ ಮುಸ್ಲಿಂ ಸಮಾಜದಲ್ಲಿರುವ ಬಹುಪತ್ನಿತ್ವ ಪದ್ಧತಿಯನ್ನ ನಿಷೇಧ ಮಾಡಬೇಕು ಎಂದು ಇಲಿಯಾಸ್ ಅಕ್ಕ ಆಯೇಷಾ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಗಂಡನಿಗೆ ತಲಾಕ್ ನೀಡದೆ ಇನ್ನೊಬ್ಬನ ಜೊತೆ ಹೋಗಿರುವ ಝೀನತ್ ನಡೆ ಪೊಲೀಸರಿಗೆ ಬಗೆಹರಿಸಲಾಗದ ಕಗ್ಗಂಟಾಗಿದೆ. ಇತ್ತ ಇಲಿಯಾಸ್ ಕೂಡ ತನಗೆ ತನ್ನ ಪತ್ನಿ ಬೇಕು ಎಂದು ಹೋರಾಟ ನಡೆಸ್ತಾ ಇದ್ದಾರೆ. ಇಲಿಯಾಸ್ ಮತ್ತು ಆತನ ಅಕ್ಕನ ಮೇಲೆ ವರದಕ್ಷಿಣೆ ಕಿರುಕುಳ ಕೂಡ ದಾಖಲಿಸಿದ್ದಾಳೆ ಇಲಿಯಾಸ್ನ ಪತ್ನಿ. ಇಂಕಲ ಒಂಜಿ ಯಾನು ಸ್ಕೂಟಿ ಅಂಚಿಂಚು ಪೋನ ಬನ್ನಗ ಮತ್ತ ಅಕ್ಕುಲ ಅಡ್ಡ ಬರ್ಪಿನಿ ಓಲು ಅಂಚಿಡಿಂಚು ಪೋನಾಗ ಮತ್ತ ಕೈ ಇಂಚ ತೋಜಾವುಲು ಅವ ಮತ್ತ ಜೋರ ಒಂದು ಉಂಡು ಪೇಟೆ ತಲಾಕ್ ಪೊರುಜ್ಜಿಂದ ಬುಕ್ಕ ಎಂಕಲು ಉಡುಪಿಗೆ ಬಂದಾಗ ಎಂಕಲ ಸ್ಕೂಟಿನ ಫಾಲ ಮಲ್ತ ಬಚ್ಚಿ ನಾಯನ ಬುದ್ಧಿ ಈ ಪೊಣ್ಣನ ಸರಿ ಮಲ್ಪರಾಬ್ಜ ಮೆಂಟಲಿ ಪನ್ನಗ ಮೇರ್ ನಮ್ಮ ಸೈಡ್ ಬರ್ಪಲಗ ಮಲ್ಪರಾಬ್ಜ ಪಾತೆರನೆ ತಿಕ್ಕರ ಪುಡ್ ಪೂಜೆ ಇರತ್ತ ಮನ್ಸೂರ್ ಬರ್ಪಿನತ ಮದ್ದೇಡು ಸ್ಟೇಷನ್ ಉಂಡತ ಪಡುಬಿದ್ರಿ ಸ್ಟೇಷನ್ ಐಷಾ ಪಡುಬಿದ್ರಿ ಸ್ಟೇಷನ್ ಎಂಕ್ಲು ಉನ್ ಮಲ್ಪದವು ಪಾತೆರದು ಮತ್ತೆ ಎಂಕಲ್ಲ ಬೇಕಡ ಪುಣ್ಣು ಬೊಕ್ಕಾಯಿನೊಟ್ಟಿಗೆ ಶಾಪಿನೊಟ್ಟಿಗೆ ಮೂಲೆನ ಸ್ಟೇಷನ್ ದಕ್ಕಲು ಕಡಪುಡು ಎದುರು ರೆಡ್ ಹ್ಯಾಂಡ್ ಕಡಪುಡು ಒಂದಿಲ್ಲೇರಿ ಮಾತು ಸ್ಟೋರಿ ಗೊತ್ತುಂಡು ಗೊತ್ತಿದ್ದು ಕೂಡ ನೀನು ಹೋಗು ಬೇರೆ ಮದುವೆ ಆಗಪ್ಪನೊಂದಿಲ್ಲೇರಿ ಅಪ್ಪಡ ಮುಕ್ಕಲಿಗೆ ಎಂಚಿನ ಮಲ್ಪಡ ಎಂಕುಲು ಇದು ಒಂಜಿ ಡಿವೋರ್ಸ್ ಕೊರಂದೆ ಬೋಪುಜಿ ಎಂಕುಲು ಅನೈತಿಕ ಸಂಬಂಧ ಪೊಲೀಸ್ ಸಪೋರ್ಟ್ ಮಾಡ್ತಾರೆ. ಪೊಲೀಸ್ ದಕ್ಕಲು ಸಪೋರ್ಟ್ ಮಾಡ್ತಂದಿಲ್ಲೇರಿ ನಿಂಗೆ ಬೇಡ ಅವಳು ಹೋಗಿ ಆಗಿದ್ದಲ್ಲ ಇನ್ಯಾಕೆ ನಿನ್ಗೆ ಅಂಚ ಮತ್ತ ಎಂಕಲಿಗೆ ಎಸೈ ಗಾಲಿ ಬಂತೀನಿ ಅವಳು ಡೌರಿ ಕೇಸ್ ಹಾಕ್ತಾಳೆ, ಅವಳು ಅದೊಂದು ಮಾಡ್ತಾಳೆ ಇದೊಂದು ಮಾಡ್ತಾಳೆ.
ಪೋಡಿಗೆ ಹಾಪುಂಡ ಇಜ್ಜ ಪೊಕ್ಕಡೆ ಎಂಕಲ್ನ ದಾಲ ಒಂದು ಪ್ರೂಫ್ ದ ಅಂತೆ ಹೊರಕ್ಕೆ ಎಂಕುಲ ಅರೆಸ್ಟ್ ಆಪತ್ತ ಹೊರಕ್ಕೆ ಮರ್ಯಾದ್ವಿ ಎವಿಡಿದು ಖಾಲಿ ಮಲ್ಪಡು ಪಂತೆ ಬಾಡಿಗದ ಓನರ್ ನಕು ಲಂಚೊಪ್ಪನಾಗ ಎಂಕುಲ ಐಕಿ ಸೇಫಿಗೋಸ್ಕರ ಲಾಸ್ಟ್ ಗುಡತ ಆ್ಯಂಟಿ ಸೇಫ್ಟಿ ಅವು ಏನೋ ಬೇಳು ಉಂಡತ ಅವು ಎಂಕುಲ್ ಅವೆಲ್ಲ ಇತ್ತೆ ಸ್ಟಾಪ್ ಮಾಡಿ